ರಾಜ್ಯ ರಾಜಧಾನಿ ಬೆಂಗಳೂರಿನ ಮುಕ್ಕುಟ ಏರಿದೆ ಮತ್ತೊಂದು ಚಿನ್ನದ ಗರಿ. ಉತ್ತಮ ಗುಣಮಟ್ಟ, ವೈವಿಧ್ಯಮಯ ವಿನ್ಯಾಸದ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳು ಹಾಗೂ ಗ್ರಾಹಕ ಸ್ನೇಹಿ ವ್ಯವಹಾರಕ್ಕೆ ಹೆಸರುವಾಸಿಯಾಗಿರುವ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬೆಂಗಳೂರಿನ ಜೆಪಿ ನಗರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ತನ್ನ ನೂತನ ಮಳಿಗೆಯನ್ನ ಶನಿವಾರ ಶುಭಾರಂಭಗೊಳಿಸಿದೆ. ಶುದ್ಧತೆಯ ಖಾತ್ರಿಗಳೊಂದಿಗೆ ಇಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಹಾಗೂ ಹವಳ ರತ್ನಾಭರಣಗಳೊಂದಿಗೆ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡಲು ಸಜ್ಜಾಗಿದೆ ಆಭರಣ ಮಳಿಗೆ.
ಖ್ಯಾತ ನಟಿ ಪ್ರಣೀತಾ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುಬಿ ವೆಂಕಟೇಶ್, ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಧರ್ಮಪತ್ನಿ ಪಲ್ಲವಿ ಗುರುಕಿರಣ್, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ತಾರಾಮೆರುಗನ್ನ ನೀಡಿದ್ದಲ್ಲದೆ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೀಪ ಪ್ರಜ್ವಲಿಸಿ ಮಳಿಗೆಗೆ ಶುಭ ಹಾರೈಸಿದರು. ಇವತ್ತು ವೇದಿಕೆಯಲ್ಲಿ ದೀಪವನ್ನ ಪ್ರಜ್ವಲಿಸಿ ಶುಭ ಆರಂಭವನ್ನ ನೀಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಡಿಕೆ ಶಿವಕುಮಾರ್ ಸರ್ ಅವರು. ದೀಪದ ಪ್ರಜ್ವಲನೆಯಿಂದ ಆಭರಣ ಟೈಮ್ಲೆಸ್ ಜ್ಯುವೆಲರಿಗೆ ಹೊಸ ಪ್ರಜ್ವಲಿಸುವಂತಹ ಗೌರವ ಬರಲಿ ಅನ್ನುವಂಥ ನಮ್ಮೆಲ್ಲರ ಆಸೆ ಆಶಯ. ನಮ್ಮೆಲ್ಲರ ನೆಚ್ಚಿನ ಡಿಕೆ ಶಿವಕುಮಾರ್ ಸರ್ ಅವರು ದೀಪವನ್ನ ಪ್ರಜ್ವಲಿಸಿ ಶುಭ ಆರಂಭವನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಶೀರ್ವಾದ ಶುಭಾಶಯ ನಮ್ಮ ಮೇಲೆ ಹೀಗೆ ಇರಲಿ ಅನ್ನುವಂತಹ ಶುಭ ವಾಕ್ಯ ಶುಭ ನುಡಿ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ ಇನ್ನೊಂದು ಇವರ ಕಸಿನ್ಸು ಆಭರಣಕ್ಕೆ ಬಂದಿದ್ದೆ, ಇವತ್ತು ಬಂದಿದ್ದೀನಿ. ಭಾಳ ಸಂತೋಷ. ಈ ಕುಟುಂಬ ನನಗೆ 55 ವರ್ಷದಿಂದ ಪರಿಚಯ. ನನ್ನ ಚಿಕ್ಕ ಹುಡುಗ ಬಾಲ್ಯದಿಂದ 6-7 ವರ್ಷ ಇರುವಾಗಿಂದ ಕೂಡ ಈ ಕುಟುಂಬ, ಇವ್ರ ತಂದೆ ತಾಯಿ ಎಲ್ಲ ಕೂಡ ನನಗೆ ಪರಿಚಯ. ಭಾಳ ಸಂತೋಷದಿಂದ ಈ ಆಭರಣ ಗ್ರೂಪು ನಮ್ಮದೇ ಗ್ರೂಪ್ ಅಂತೇಳಿ ತಿಳ್ಕೊಂಡು ನಾನು ಭಾಳ ಪ್ರೀತಿಯಿಂದ ಬಂದಿದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಒಳ್ಳೆಯ ಸೇವೆ. ಬೆಂಗಳೂರು ನಾಗರಿಕರಿಗೆ ಮೊದಲಿಂದ ಕೂಡ 25-30 ವರ್ಷದಿಂದ ಮಹಾಲಕ್ಷ್ಮಿ ಲೇಔಟಲ್ಲಿ ಕಾರ್ ರೋಡಲ್ಲಿ ಈ ಅಂಗಡಿ ಇತ್ತು. ಈಗ ಇದನ್ನು ಈ ಭಾಗಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಶುಭವಾಗಲಿ. ನಾವು ನೀವೆಲ್ಲ ಸೇರಿ ಇವ್ರಿಗೆ ಸಹಾಯ ಮಾಡೋಣ. ನಮಸ್ಕಾರ. Thank you very much Atpura Premankar sir to join us. ಹಿರಿಯರ ಆಶೀರ್ವಾದ ಯಾವತ್ತೂ ನಮ್ಮ ಜೊತೆ ಇರಬೇಕಾಗುತ್ತೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಥ್ಯಾಂಕ್ ಯು. Celebration throughout the day we have tried to recreate Mangalore here, whether it is the cuisine, ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ, ರಾತ್ರಿ for dinner we have organized nice coastal Karnataka cuisine. We have Pilinalike also here. We have the coastal Karnataka, the tiger dance, which all of you will get to see. So this is a grand celebration, means a lot because this is 90 years. ನಮ್ಮ ತಾತ ಉಡುಪಿಯಲ್ಲಿ 1935 he had established Abharan. It's been a long journey. 83 was the first showroom in Bangalore which my father set up. Today we have 3 showrooms and the Rolex showroom at Taj West End. So thank you all for helping us in this journey. Request you to be a part of our continued journey as we go ahead. Thank you very much. ಮತ್ತು ಇನ್ನೊಂದು ಮಾತು ನಾನು ಇದಕ್ಕೆ ಆ್ಯಡ್ ಮಾಡೋದು ಇಷ್ಟಪಡೋದಂದರೆ, ಪ್ರತಾಪ್ ಅವ್ರ ತಾತನ ಹೆಸರಲ್ಲದೆ ತಂದೆ ಹೆಸರನ್ನು ಕಂಟಿನ್ಯೂ ಮಾಡಿ ತುಂಬ ಒಳ್ಳೆ ಹೆಸರನ್ನು ಆಭರಣಕ್ಕೆ ತಂದುಕೊಟ್ಟಿದ್ದಾರೆ. ಈಗ ಪ್ರತಾಪ್ ಮತ್ತು ಪ್ರೀತಿ ಕೂಡಿ ಸಂಯುಕ್ತ she is going to take the Latin forward. So all the best Abharan. ಮತ್ತು ನಾವು ಎಲ್ಲೆಲ್ಲಿಗೂ ಫಾರ್ ಎವರ್ Abharan customers.
ಆಭರಣ ಡಿಸೈನ್ಸ್ ಆಗಲಿ ಇಟ್ಸ್ ಅನ್ಬೀಟಬಲ್. ಅಂದರೆ ಎಷ್ಟೋ ಇವ್ರು ಅಥೆಂಟಿಕ್ ನಮ್ಮ ಊರು ಮಂಗಳೂರು ಕಡೆಯವರು. ಮತ್ತು ಐ ಡೋಂಟ್ ನೋ, ಐ ಕ್ಯಾನ್ ಜಸ್ಟ್ ಸೇ ದಟ್ ಆಲ್ ದ ಬೆಸ್ಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಡಿಸೈನ್ಸ್, ಲುಕಿಂಗ್ ಫಾರ್ವರ್ಡ್ ಟು ಮೆನಿ ಮೋರ್ ಇಯರ್ಸ್ ಆಫ್ UB ವೆಂಕಟೇಶ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾದ ನಮ್ಮ ಕರ್ತವ್ಯ. ಹೂಗುಚ್ಚೆನ ನೀಡಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಐ ರಿಕ್ವೆಸ್ಟ್ ಪ್ರತಾಪ್ ಸರ್ ಟು ಡು ದಿ ಆನರ್ಸ್. ವಿ ರಿಕ್ವೆಸ್ಟ್ ಪ್ರತಾಪ್ ಸರ್ ಅಂಡ್ ಪ್ರೀತಿ madam to florally welcome our dearest UB ವೆಂಕಟೇಶ್ ಸರ್. ಥ್ಯಾಂಕ್ ಯು. ಮಾತಿನ ಬ್ಲೆಸ್ಸಿಂಗ್ಸ್ ಅನ್ನು ನಮ್ಮೆಲ್ಲರಿಗೂ ನೀಡಬೇಕಾಗಿ ತಮ್ಮನಿಸ್ಕೊತಿದ್ದೇವೆ ವೆಂಕಟೇಶ್ ಸರ್. ಎಲ್ಲರಿಗೂ ಶುಭ ಮುಂಜಾನೆ. ಆಭರಣ ಹೆಸರೇ ಹೇಳ್ತದೆ ಏನಿರಬೇಕು ಮೈ ಮೇಲೆ ಅಂತ. ಯಾವುದೇ ಥರದ ಆಭರಣ ಆಗ್ಬೋದು. ನಮ್ಮ ಆತ್ಮೀಯರು ಮತ್ತು ಈ ಮಳೆಗೆ ಸಂಸ್ಥಾಪಕರಾದ ಶ್ರೀ ಕಾಮತ್ ಅವರೇ, ಈ ಭಾಗದ ಜನಪ್ರಿಯ ಶಾಸಕರು ಕಾಮತ್ತಿ ಅವರೇ, ಸುರೇಶ್ ಅವರೇ, ಬಂದಿರುವಂಥ ಎಲ್ಲ ಆತ್ಮೀಯರೇ, ಭಾಳ ಸಂತೋಷ ಆಗ್ತದೆ. JP ನಗರದಲ್ಲಿ ಇವತ್ತು ತಾವು ಇಲ್ಲೊಂದು ಮಳಿಗೆ ತೆಗೆದು ಅತ್ಯಾಧುನಿಕ ಜನರಿಗೆ ಬೇಕಾದಂತಹ ಒಡವುಗಳನ್ನ ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಮೊದಲೆಲ್ಲ ಒಂದೊಂದು ಕಡೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ನಾವು ಮನೆ ಹತ್ರ ಈಗ 2 ನಿಮಿಷಕ್ಕೆ ಬಂದು ಇಲ್ಲಿ ಬಂಗಾರದ ಅಂಗಡಿ ಹಿಂಗಾಗಿದೆ ನಮಗೆಲ್ಲ. ಈಗ ಹಿಂಗಾಗ್ಲಿಕ್ಕೆ ಹೋಗಿ ಈ ಮಳಿಗೆಯಲ್ಲಿ ಎಲ್ಲರಿಗೂ ಎಲ್ಲ ಥರವಾದ ಬೇಕಾದಂಥ ಆಭರಣಗಳು ಸಿಗ್ತವೆ. ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಮಳಿಗೆಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. So similarly, I would like to thank all of our beautiful bright guests here today for illuminating and brightening our JP Nagar showroom. I would like to specially thank all of our guests. I would like to thank my grandmother, who is the foundation, my parents, who formed 2 very strong pillars, and the entire team of Abaran, who formed the backbone. So, and to everybody, once again, thank you so much to everybody for being present here today. Thank you. ಥ್ಯಾಂಕ್ ಯು ವೆರಿ ಮಚ್ ಸಂಯುಕ್ತ. ಬಂದಿರುವಂಥ ಎಲ್ರಿಗೂ ಸುಂದರವಾದಂಥ ನೆನಪಿನ ಕಾಣಿಕೆಯನ್ನು ಆಭರಣ ಜ್ಯುವೆಲರ್ಸ್ ಅಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕಲೆಕ್ಷನ್ಸ್ ಆರ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಆ್ಯಂಡ್ ತುಂಬ ವರ್ಷಗಳ ಹಿಂದೆ ನಾನು ಅವರು ಲೈಟ್ ವೇಟ್ ಜ್ಯುವೆಲ್ರಿಗೆ ಅಂಬಾಸಿಡರ್ ಆಗಿದ್ದೆ. ಈಗ ಮತ್ತೆ ಬಂದು ಅದೇ ಲೈಟ್ ವೇಟ್ ಜ್ಯುವೆಲ್ರಿನ ಲಾಂಚ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತದೆ. ಆಧುನಿಕ ಹಾಗೂ ಸಾಂಪ್ರದಾಯಿಕ ಶೈಲಿಯ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳ ಅಪಾರ ಸಂಗ್ರಹವೇ ಆಭರಣ ಮಳಿಗೆಯಲ್ಲಿದೆ. 1935ರಿಂದ ಕಾರ್ಯಾಚರಿಸುತ್ತಿರುವ ಆಭರಣ ಸಂಸ್ಥೆ 90 ವರ್ಷಗಳ ಸುದೀರ್ಘ ಗ್ರಾಹಕ ಸ್ನೇಹಿ ವ್ಯವಹಾರಕ್ಕೆ ಹೆಸರುವಾಸಿಯಾಗಿದೆ. ದೀಪಾವಳಿ ಹಿನ್ನೆಲೆಯಲ್ಲಿ ದೀಪಾಭರಣ ಎಂಬ ಕೊಡುಗೆಯನ್ನ ಆಭರಣ ಘೋಷಿಸಿದೆ. ಶೃಂಗಾರದ ನವ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿರುವ ಆಭರಣ ತನ್ನ ನೆಚ್ಚಿನ ಗ್ರಾಹಕರಿಗೆ ಹಲವಾರು ಕೊಡುಗೆಗಳೊಂದಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲು ಸಜ್ಜಾಗಿದೆ. ವಾರಕ್ಕೆ 5 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ, ಮೆಗಾ ಬಹುಮಾನವಾಗಿ 250 ಗ್ರಾಂ ಚಿನ್ನ, ಬಂಪರ್ ಬಹುಮಾನವಾಗಿ 1 ಕೆಜಿ ಚಿನ್ನ, ಪ್ರತಿ 3 ತಿಂಗಳಿಗೊಮ್ಮೆ 1 ಗ್ರಾಂ ಮತ್ತು 5 ಗ್ರಾಂ ಚಿನ್ನದ ನಾಣ್ಯಗಳು ಹಾಗೂ 10 ಮತ್ತು 50 ಗ್ರಾಂ ಬೆಳ್ಳಿಯ ನಾಣ್ಯಗಳು ಮಾತ್ರವಲ್ಲ, 10,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಕ್ಯಾಶ್ ಬ್ಯಾಕ್ ಹಾಗೂ ಗಿಫ್ಟ್ ವೋಚರ್ಗಳನ್ನು ಗೆಲ್ಲುವ ಅವಕಾಶವನ್ನ ಕಲ್ಪಿಸುತ್ತಿದೆ. ಇತ್ತೀಚೆಗೆ ಬಿಡುಗಡೆಯಾಗಿ ದಾಖಲೆ ನಿರ್ಮಿಸಿದ ಚಿತ್ರ ಕಾಂತಾರ ಹೆಸರಿನಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯಗಳನ್ನು ಆಭರಣ ಬಿಡುಗಡೆಗೊಳಿಸಿದ್ದು ಭಾರೀ ಜನಮೆಚ್ಚುಗೆ ಪಡೆಯುತ್ತಿದೆ. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರತಾಪ್ ಕಾಮತ್, ಅವರ ಪತ್ನಿ ಪ್ರೀತಿ ಕಾಮತ್, ಪುತ್ರಿ ಸಂಯುಕ್ತ ಕಾಮತ್ ಸಹಿತ ಸಿಬ್ಬಂದಿಗಳು ಅತಿಥಿ ಗಣ್ಯರನ್ನ ಸ್ವಾಗತಿಸಿದರು. ಸುರೇಶ್ ಅವರಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಬರೋಕ್ಕಿಂತ ಹೆಚ್ಚು ನಂದು ಕಾಮತ್ತು ರಿಲೇಷನ್ಶಿಪ್ 2021 ಇನಾಗ್ರೇಷನ್ಗೂ ಇದೆ. ಇವತ್ತು ಭಾಳ ಖುಷಿ ಆಗ್ತದೆ. 2 ದಿವಸದಲ್ಲಿ ಗೌಮತಿ ಅವರಿಗೆ ನಾವು ಮೊನ್ನೆ ಮೀಟ್ ಮಾಡ್ತೀವಿ. ಒಂದೇ ಸೆಕೆಂಡಲ್ಲಿ ಅಕ್ಸೆಪ್ಟ್ ಮಾಡಿ ಬರೋದಕ್ಕೆ ಭಾಳ ಧನ್ಯವಾದ. ಮತ್ತು ನಿನ್ನೆ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು. ಅವರೇಂದ್ರೆ ಸುರೇಶ್ ಅವರೇ, ಕಾಮತ್ ಅವ್ರಿಗೆ ಪ್ರತಾಪ್ ಕಾಮತ್ ನನಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ 50 ವರ್ಷದ ಅವ್ರ ಪರಿಚಯ ಇದೆ, ಅವ್ರ ಫ್ಯಾಮಿಲಿಗಳು. ಈಗ ನೀವು ಹೇಳಿ ಮೇಲೆ ನನಗೆ ಗೊತ್ತಾಯ್ತು.
ಆಭರಣ ಫ್ಯಾಮಿಲಿ ಎಲ್ಲರೂ ನನಗೆ ಭಾಳ ಫ್ರೆಂಡ್. ಪ್ರತಾಪ್ ಅವರು ಫಾದರು, ಪ್ರತಾಪ್ ಅವರ ಮದರು 50 ವರ್ಷದಿಂದ ನನಗೆ ಭಾಳ ಕ್ಲೋಸ್. ನಾಳೆ ತುಂಬ ಕಾರ್ಯಕ್ರಮಗಳಿದೆ, ವಾಗ್ದಾನದ ಎಲ್ಲ ಇದೆ. ಆದರೂ ನಾನು ಒಂದು 12ರಿಂದ 1 ಗಂಟೆ ಬಂದು ಹೋಗ್ತಾನೆ ಅಂತ ಒಂದು ಪ್ರಾಮಿಸ್ ಕೊಟ್ಟಿದ್ದೀನಿ. ಹಾಗೆ ಎಲ್ಲಿ ಹೋದರೂ ಆಭರಣ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ನಾನು ಒಂದು ಥಿಂಕ್ ಮಾಡೋದು, ಎಷ್ಟೋ ಜ್ಯುವೆಲ್ಲರಿ ಶಾಪ್ ಅವ್ರ ಫ್ಯಾಮಿಲಿಯವರಿಗೆ ಓನರ್ಸೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇಲ್ಲಿ ಅವರು ಮದುವೆ ಬಿಟ್ಟರೆ ಬೇರೆ ಯಾರು ಕೊಡಬೇಕು. ಎಲ್ಲರೂ ಆಭರಣ ಭಾಳ ಸೂಟಬಲ್ ಮಾಡಲ್ ಥರ ಇದ್ದಾರೆ. ಮಾಮತ್ ಆಗಲಿ, ಅವ್ರ ವೈಫ್ ಆಗಲಿ, ಸೆಕೆಂಡ್ ಡಾಟರ್ ಆಗಲಿ ಎಲ್ಲರೂ. ಸೊ ಐ ರಿಕ್ವೆಸ್ಟ್, ನೀವು ಅಡ್ವರ್ಟೈಸ್ಮೆಂಟ್ ಇಲ್ಲ, you can also publish in the newspaper, TV. That will be a very good advertisement for you. This is my thing to you. Thank you very much. All the best. ಈ ಆಫರ್ನ ಇನ್ನೂ 4ನೇ ಬ್ರ್ಯಾಂಚು, ಇನ್ನೂ ಒಂದು 10-20 ಬ್ರ್ಯಾಂಚ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಪ್ರೀತಿಯ ಶಾಸಕರು ಗೌರವಾನ್ವಿತ ರಾಮಮೂರ್ತಿ ಅವರು ಅದನ್ನ ಶುಭಾರಂಭ ಮಾಡಿದ್ದಾರೆ. ನಾವೆಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರ್ ಮೇಲೆ ಜೊತೆ ಆಗೋಣ. ಸಿಲ್ವರ್ ಮತ್ತು ಡೈಮಂಡ್ ಕಲೆಕ್ಷನ್ಸ್ ಅನ್ನ ಅಲ್ಲಿ ಮಾಡಬಹುದು. We would request ರಾಮಮೂರ್ತಿ ಅವರು, ಅದೇ ರೀತಿ UB ವೆಂಕಟೇಶ್ ಸರ್ ಅವರು ಅದನ್ನ ಶುಭಾರಂಭ ಮಾಡ್ತಾರೆ. ಮೇಲ್ಗಡೆ